ಆಕೆಗೆ ಜಸ್ಟ್ 17 ವರ್ಷ. ಚೆನ್ನಾಗಿ ಓದಿ ವಿದ್ಯಾವಂತಳಾಗಬೇಕಾದವಳು ಲೌಕಿವು ಅಂತ ಓಡಾಡ್ತಾ ಇದ್ಳು. ಇದಕ್ಕೆ ಆಕೆಯ ತಾಯಿ ವಿರೋಧಿಸಿದಳು. ಆತನಿಂದ ದೂರ ಇರುವಂತೆ ಎಚ್ಚರಿಸಿದಳು. ಆದರೆ ಪಾಪಿ ಮಗಳು ಹೆತ್ತಬ್ಬೆಯ ಕಥೆಯನ್ನೇ ಮುಗಿಸಿದಾಳೆ. ಈ ಘಟನೆ ನಡೆದಿರುವುದು ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ. 35 ವರ್ಷದ ನೇತ್ರಾವತಿ ಕೊಲೆಗೀಡಾದ ತಾಯಿ. ನೇತ್ರಾವತಿ ಸಾಲ ವಸೂಲಾತಿ ಸಂಸ್ಥೆಯೊಂದರಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಅಕ್ಟೋಬರ್ 25ರಂದು ಈ ಘಟನೆ ನಡೆದಿದ್ದು, ತಾಯಿಯ ಸಾವಿನ ಬಳಿಕ ಮಗಳು ಮನೆಯಿಂದ ನಾಪತ್ತೆಯಾಗಿದ್ದಳು. ಇದರಿಂದ ಅನುಮಾನಗೊಂಡ ನೇತ್ರಾವತಿಯ ಸಹೋದರಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದರು. ಬಳಿಕ ಕೊಲೆ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ತನಿಖೆ ನಡೆಸಿ ಅಪ್ರಾಪ್ತೆ ಹಾಗೂ ಆಕೆಯ 4 ಗೆಳೆಯರನ್ನ ಬಂಧಿಸಿದಾಗ ಸತ್ಯ ಬಯಲಾಗಿದೆ. ಅಕ್ಟೋಬರ್ 25ರ ಶನಿವಾರ ರಾತ್ರಿ ಮಗಳು ತನ್ನ ಪ್ರಿಯಕರನ ಜೊತೆಗೆ ಆತನ 3 ಸ್ನೇಹಿತರನ್ನೂ ಮನೆಗೆ ಕರೆತಂದಿದ್ದಳು. ರಾತ್ರಿ 11 ಗಂಟೆಗೆ ಎಚ್ಚರಗೊಂಡ ತಾಯಿ ನೇತ್ರಾವತಿ ಮಗಳ ಕೋಣೆಯಲ್ಲಿ 4 ಯುವಕರು ಇದ್ದು ನಗ್ತಾ ಮಾತನಾಡ್ತಾ ಇರೋದನ್ನ ಕಂಡು ಆಘಾತಗೊಂಡಿದ್ದಾರೆ. ತಕ್ಷಣವೇ ಮಗಳನ್ನ ತರಾಟೆಗೆ ತೆಗೆದುಕೊಂಡು ಯುವಕರನ್ನ ಮನೆಯಿಂದ ಹೊರಗೆ ಹೋಗುವಂತೆ ಎಚ್ಚರಿಸಿದ್ದಾರೆ. ಅವರು ಹೋಗಲು ನಿರಾಕರಿಸಿದ್ದಾರೆ. ಈ ವೇಳೆ ನೇತ್ರಾವತಿ ಪೊಲೀಸರಿಗೆ ಕರೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರಂತೆ. ಇದರಿಂದ ರೊಚ್ಚಿಗೆದ್ದ ಮಕ್ಕಳು ನೇತ್ರಾವತಿಯನ್ನ ಟವೆಲ್ನಿಂದ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ. ಈ ಅಪ್ರಾಪ್ತ ಹಂತಕರು ಬಳಿಕ ಆತ್ಮಹತ್ಯೆ ಎಂದು ಬಿಂಬಿಸಲು ಸೀರೆಯನ್ನ ಬಳಸಿ ಮೃತದೇಹವನ್ನ ಸೀಲಿಂಗ್ ಫ್ಯಾನ್ಗೆ ನೇಣು ಹಾಕಿದ್ದರು ಎಂಬುದು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ.